ಕೊರೋನಾ ಲಾಕ್ಡೌನ್ ಕರ್ಫ್ಯೂ ಹಿನ್ನೆಲೆ ಮತ್ತು ಸರ್ಕಾರದ ಆದೇಶದ ಮೇರೆಗೆ ದಕ್ಷಿಣ ಕನ್ನಡ, ಉಡುಪಿ, ಕಾಸರಗೋಡು ಜಿಲ್ಲೆಗಳ ಸಹಿತ ಕರಾವಳಿ ತೀರದ ಮುಸ್ಲಿಮರು ಇಂದು ಅತ್ಯಂತ ಸರಳವಾಗಿ ಈದ್ ಉಲ್ ಫಿತರ್ ಹಬ್ಬವನ್ನು ಆಚರಿಸಿದರು. ಕರಾವಳಿ ಜಿಲ್ಲೆಗಳಲ್ಲಿ ಮುಸ್ಲಿಂ ಬಾಂಧವರು ಈದ್ ಹಬ್ಬವನ್ನು ತಮ್ಮ ಮನೆಗಳಲ್ಲೇ ಆಚರಣೆ ಮಾಡುತ್ತಿದ್ದಾರೆ. ಈಗಾಗಲೇ ದಕ್ಷಿಣ ಕನ್ನಡ ಜಿಲ್ಲಾ ಕಾಜಿ ಅಲ್ಹಾಜ್ ದ್ವಾಕ ಅಹಮದ್ ಮುಸ್ಲಿಯಾರ್ ಕೊರೋನಾ ಪ್ರಕರಣಗಳು ಹೆಚ್ಚಾಗಿರುವ ಹಿನ್ನೆಲೆಯಲ್ಲಿ ಕರಾವಳಿಯಲ್ಲಿ ಗುರುವಾರ ಈದ್ ಹಬ್ಬವನ್ನು ಸರಳವಾಗಿ ಆಚರಿಸಲು ಸೂಚಿಸಿದ್ದಾರೆ. ಹಾಗೆಯೇ ಇಂದು ಮಸೀದಿಗಳಲ್ಲಿ ಕೇವಲ ಧರ್ಮಗುರುಗಳು ಮಾತ್ರ ವಿಶೇಷ ಪ್ರಾರ್ಥನೆಯನ್ನ ನೆರವೇರಿಸಲಿದ್ದಾರೆ. ಇನ್ನು ಮಾಜಿ ಸಚಿವ ಯುಟಿ ಖಾದರ್ ಅವರು ಮಂಗಳೂರಿನ ಕಂಕನಾಡಿಯಲ್ಲಿರುವ ನಿವಾಸದಲ್ಲಿ ಕುಟುಂಬ ಸದಸ್ಯರು ಹಾಗೂ ಬಂಧು ಮಿತ್ರರೊಂದಿಗೆ ಹಬ್ಬವನ್ನು ಆಚರಿಸಿಕೊಂಡರು. ಈ ವೇಳೆ ಮಾತನಾಡಿದ ಮಾಜಿ ಸಚಿವ ಯುಟಿ ಖಾದರ್ ಅವರು ಪ್ರತಿಯೊಂದು ಹಬ್ಬದ ಸಂದೇಶ ಕೂಡ ತಾಳ್ಮೆ, ಪ್ರೀತಿ, ಸೋದರತೆಯ ಪ್ರತೀಕವಾಗಿ ಈದ್ ಉಲ್ ಫಿತರ್ ಹಬ್ಬವಾಗಿದೆ. ಈ ವರ್ಷದ ಹಬ್ಬವೂ ಕೂಡ ಮನೆಯಲ್ಲೇ ಹಬ್ಬವನ್ನ ಆಚರಿಸಲಾಗಿದೆ ಎಂದು ಹೇಳಿದರು. سبح اسم ربك الأعلى الذي خلق فسوى والذي قدر فهدى والذي ಪವಿತ್ರವಾದ ರಂಜಾನ್ ತಿಂಗಳ ಈ ಒಂದು ತಿಂಗಳ ಆ ಒಂದು ಮೌಲ್ಯಾಧಾರಿತ ಜೀವನ ಮುಂದಿನ ನಮ್ಮ ಈದ್ ಹಬ್ಬದವರೆಗೂ ಕೂಡ ಸರ್ವರ ಜನರ ವ್ಯಕ್ತಿತ್ವದಲ್ಲಿ ಇರಬೇಕು ಎಂಬುದೇ ಮುಖ್ಯ ಉದ್ದೇಶ. ಈ ವರ್ಷದ ಈದ್ ಹಬ್ಬವು ಇವತ್ತು ಮಾರಕ ರೋಗ ಬಂದ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ವಿಶ್ವ ಪ್ರವಾದಿ ಮೊಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಸಂದೇಶ ಏನಿದೆ ಅದನ್ನು ಮೈಗೂಡಿಸಿಕೊಂಡು ಹೋಗಬೇಕಾಗ್ತದೆ. ಒಂದು ಸರ್ಕಾರ ಯಾವ ಆದೇಶ ಕೊಟ್ಟಿದೆ ಅದನ್ನು ಬಹಳ ಶಿಸ್ತುಬದ್ಧವಾಗಿ ಪಾಲನೆ ಮಾಡಬೇಕು. ನಾವೆಲ್ಲರೂ ಕೂಡ ಅನಗತ್ಯವಾಗಿ ಎಲ್ಲಿಯೂ ಕೂಡ ಗುಂಪು ಸೇರಲಿಕ್ಕೆ ಅವಕಾಶ ಮಾಡಿಕೊಡಬಾರ್ದು. ಯಾರು ಇವತ್ತು ಕಷ್ಟ ಕಾಲದಲ್ಲಿದ್ದಾರೆ ಅವರಿಗೆ ಮುಂದೆ ನಿಂತು ಸಹಾಯ ಮಾಡುವಂಥ ಮನೋಭಾವ ಮುಖಾಂತರ ಬಹುಶಃ ನಮ್ಮ ವ್ಯಕ್ತಿತ್ವಕ್ಕೆ ಮುಖಾಂತರ ಸಮಾಜಕ್ಕೆ ದೊಡ್ಡ ಮಟ್ಟದ ಕೊಡುಗೆ ನಾನು ಕೊಡಬೇಕಂತ ಹೇಳಲಿಕ್ಕೆ ಬಯಸ್ತೇನೆ. ಅದಲ್ಲದೆ ಇವತ್ತಿನ ಈದ್ ಅತ್ಯಂತ ಸರಳ ರೀತಿಯಿಂದ ನಾವು ಆಚರಿಸಿಕೊಂಡು